ಓ ಇವನೇನು ಮಾರ ಒಳ್ಳೆ ಪೊದೆನ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಅಮ್ಮುಕು ಡಮ್ಮುಕು ಡಮ್ಮಲ್ ಡಿಮಿಲ್ ಆಗಿದೆ. ಇದು ರೈಡ್ ಚೆನ್ನಾಗಿತ್ತು. ನಾನು ಅಲ್ಲಿಂದ ಮೇಲೆ ಜಂಪ್ ಮಾಡಿ ನನಗೆ ಬೇಜಾರಾಗಿದ್ದು ಊಟಿಯಲ್ಲಿ ಅಂದರೆ ಇತ್ತೆಂಕಲು ರೈಡ್ದ ಎಂಡ್ ಸ್ಟೇಜ್ ಇಡಲ್ಲ. ಸೊ ತಲಕಾಡು ಕವರ್ ಮಲ್ತು ತಲಕಾಡು ಫ್ರೆಶ್ ಅಪ್ ಆಯ ಆ್ಯಕ್ಚುಲಿ ಪೋಯಿನ್ನೇ ಅವೇ ರೀಸನ್ಗೆ ಮಸ್ತ್ ಟಯರ್ಡ್ ಆದಿತ್ತು. ಸೊ ನೀರಿಡು ಪೂರ ಅಂತ ಮೀದಾನಾಗ ಅವರ ಬಾಡಿ ಪೇನ್ ಪೂರ ಅವರ ರಿಲ್ಯಾಕ್ಸ್ ಆಂಡು ಬಾಡಿ ಪೇನ್ ಪೂರ ಮಾತಾ ವ್ಲಾಗ್ ತೂತಾರಂದೆನ್ವೆ. ಸೊ ದಾದಾಂಡ್ಲ ಚೇಂಜಸ್ ಬೋಡಿತ್ತಂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮನ್ಪ್ಲೆ ಅತಂಡ ಫೀಡ್ಬ್ಯಾಕ್ ಕೊರ್ಲೆ ನಿಕ್ಲೇನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಖುಷಿ ಟಿಪ್ಲೆ ತೆಲ್ತಂದಿಪ್ಲೆ ಹೊಸ ಜಾಗೆಡ್ ಹೊಸ ಬ್ಲಾಗ್ ತಿಕ್ಕಗ ನಾನು ಮುಲ್ಪಾಡ್ದು ಸೀದಾ ಶರತ್ನ ಇಲ್ಲ ಪೋದಿನಿ ಅವ್ರು ಸ್ಟೇ ಒಂದಿಲ್ಲ. ಸೊ ಎಲ್ಲ ಬಲ್ಪುಗಳಕ್ಕದು ಸೀದಾ ರೂಮ್ಗು ಸತ್ಯ ಬಂದ್ಪೈತೆ ನೀರು ಚೂರು ಮೀದು ಮಸ್ತ್ ರಿಲ್ಯಾಕ್ಸ್ ಆಂಡು. ಸೊ ನಾನು ಮುಲ್ಪಾಡ್ದಿತ್ತೆ ಏತು ಖಾಲಿ 129 ಕಿಲೋಮೀಟ್ರ್ ಪುನಃ. ಸೊ ಆರಾಮ್ಸೆ ಪೋಲಿ ಒನಸಾತಜಿ ಗಂಟೆ ಆಜು ಮುಟ್ಟಾಂಡು ಒನಸಾತಜಿ ಅಕಡೆ ಒಂದು ಲೈಟ್ ಹಿಡಿದು ಅದನ್ನು ತಿಂದ ಚರ್ಮುರಿ ಬುಕ್ಕ ಮತ್ತು ಅವು ಫ್ರೂಟ್ಸ್ ತಿಂದ. ಬಟ್ ಅವು ಒಡೆಯಲ್ಲ ಯಾದಜ್ಜಿ. ಸೊ ಆಯ್ತಾ ಒನಸ್ ಮನ್ಪೊಡು ಒಲಾಂಡರ ಹೋಟೆಲ್ ತಿಕ್ಕಂಡ ಅವಾಗ ಊಟ ಮಾಡ್ಬೋದಿತ್ತಲ್ಲ. ಆವಾಗಲೂ ಊಟ ಮಾಡ್ಬೋದಿತ್ತು. ಹೌದು ಮರ ಇಲ್ಲೆಲ್ಲ ಸಿಗುತ್ತೆ ಅಂದ್ಕೊಂಡೆ, ಏನಿಲ್ಲಲ್ಲ. ಯಾರಿಗೊತ್ತು ಈ ಥರ ಇರುತ್ತೆ ರೋಡ್ ಅಂತ. ನೋಡೋಣ ಅಲ್ಲಿ ಎಲ್ಲಾದರೂ ಬಿಸ್ಕೆಟ್ ಇದ್ರೆ ಒಂದು ಲೈಟಾಗಿ ತಿನ್ನೋಣ. ಅಟ್ಲೀಸ್ಟ್ ಒಂದು ಟೀ ಕುಡಿಯೋಣ, ಸರಿ ಆಗುತ್ತೆ. ತಿಂದರೆ ಇದಾಗುತ್ತೆ. ಮತ್ತೆ ಎಲ್ಲಾದರೂ ಹೋಗಿ ಊಟ ಮಾಡೋಣ. ಇನ್ನೇನು 125 ಕಿಲೋಮೀಟ್ರ್ ಅಲ್ಲ. ಅದೇ ನಿಮ್ಮ ಚೆನ್ನಾಗಿರೋದು ಯಾವುದಾದ್ರೂ ಹೇಳು. ಹಾಂ ಬೇಡ 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 ಮನೇಲಿ ಬೇಡ. ಏನು ಗೊತ್ತಾ, ಸುಮ್ಮನೆ ಇದು ಬೇಡ. ಏನು ಗೊತ್ತಾ, ಅಲ್ಲಿ ನಿಮ್ಮ ಊರಲ್ಲೇ ಅಕ್ಕಪಕ್ಕ ಯಾವ್ದಾದ್ರು ಚೆನ್ನಾಗಿರೋದು ಗೊತ್ತಿದೆಯಲ್ಲ, ಅಲ್ಲಿ ಹೋಗೋಣ. ಅಣ್ಣ ನಾನ್ ವೆಜ್? ಹಾಂ ಹೌದು. 20 ಕಿಲೋಮೀಟ್ರ್ ಸಿಗಲ್ವೇನು? ಇಲ್ಲ ಮುಂದೆಲ್ಲಾದ್ರೂ ವ್ಯೂ ಸಿಗುತ್ತಾ? ಇಲ್ಲಿ ಸ್ವಲ್ಪ ಮರ ಎಲ್ಲ ಅಡ್ಡ ಇದೆ. ನೀನು ಸ್ವಲ್ಪ ಮುಂದೆ ಹೋಗು. ಅವನಿಗಿಂತ ಗದ್ದೆ ಇತ್ತಲ್ಲ, ಅದು ಮಸ್ತಾಗಿತ್ತು ವ್ಯೂ. ನಾವೊಂದು ಸಾರಿ ಡ್ರೋನ್ ಆಡ್ಸೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಾ, ಅಲ್ಲೊಂದು ರೈಟಿಗೆ ಒಂದು ಇದು ಥರ ಇದೆ, ಅಲ್ಲಿ ಹೋಗೋಣ ಬಾ. ಬಟ್ ಅಲ್ಲಿ ಕಾಣಿಸುತ್ತಾ ಗೊತ್ತಿಲ್ಲ. ಹಾಂ ಹೋಗಾಯ್ತಾ? ಹೌದು ಗುರು. ಇಲ್ಲಿ ಬೇಡ, ಇಲ್ಲ ಆಗ್ತಾಯಿಲ್ಲ. ಇಲ್ಲೇ ಚೆನ್ನಾಗಿತ್ತು ಗುರು, ಇಲ್ಲಿ ಚೆನ್ನಾಗಿತ್ತು. ಬೇಡ ಹೋಗೋಣ, ಕಾಣ್ತಾ ಇಲ್ಲ ಅದು. ಹಾಂ ಅಲ್ಲೊಂದು ನವಿಲಿದೆ ಮರೆ, ಅಲ್ಲಿದೆ. ಒಂದು ಸ್ವಲ್ಪ ಒಂದು 5 ಮಿನಿಟ್ ಬೇಗ ಬಂದಿದ್ದರೆ ಚೆನ್ನಾಗಿರೋದು. ಅದಲ್ಲಿ ಮೋಡ ಅಡ್ಡ ಬಂತು, ಇಲ್ಲಾಂದರೆ ಸಿಕ್ತಿತ್ತು. ಇಲ್ಲಿ ಅಲ್ಲ, ಮಾಡೋಣ ಮಾಡೋಣ. ಹಾಂ ಅಲ್ಲೇ ಹೋಗೋಣ ಮರೆ, ಇಲ್ಲೇ ಹೋಗೋಣ. ಬೃಂದಾವನ್ ಅದೇ ಚೆನ್ನಾಗಿರೋದು. ಸಮಯ 7:42. ಒಂಜಿ ಡಾಬಡ್ ಒನಸ್ಮಂತಲ್ಪ. ನಾನು ಸೀದಾ ಗುಬ್ಬಿಗೆ ತುಮಕೂರು ಗುಬ್ಬಿಡ್ಬೋದು. ರೆಸ್ಟ್ ಕೆಲ ಬಲ್ಪು ಕೂಡ ಸೀದಾ ರೂಮ್ಗೂ. ಇವನೇನು ಮಾರ ಒಳ್ಳೆ ಪೊದೆನ ಹಿಡ್ಕೊಂಡು ಹೋಗ್ತಾ ಇದ್ದಾನೆ.
ಹೌದು ಮಾರೆ, ನಾನೇನು ಪೊದೆ ಹೋಗ್ತಾ ಇದ್ದೆ ನೋಡ್ತಾ ಇದ್ದೀನಿ. ಏನು ಗುರು ಅವನು ಇಂಡಿಕೇಟ್ರ್ ಏನೂ ಹಾಕಿಲ್ಲ. ಅಮ್ಮುಕ ಡಮಾಲ್ ಡಿಮೀಲ್ ಆಗಿದೆ. ಇದು ರೈಡ್ ಚೆನ್ನಾಗಿತ್ತು. ಹಾಂ, ರೈಡ್ ಚೆನ್ನಾಗಿತ್ತು. ಫಸ್ಟೇ ನಾವು ಇಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ಹೋಗಿದ್ವಲ್ಲ, ಫಸ್ಟ್ ಅದೇ ಅಲ್ವಾ ಹೋಗಿದ್ದು. ಸೊ ಅದು ಸೂಪರ್ ಆಗಿತ್ತು ಮಾತ್ರ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ವೆದರ್. ಬಟ್ ಮೇಲೆ ಬೈಕ್ ಹೋಗೋದಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು. ಅಲ್ಲಿಂದ ಬಸ್ಸಲ್ಲಿ ಹೋಗಿದ್ದು ಒಟ್ಟಿಗೆ. ಸೊ ಚೆನ್ನಾಗಿತ್ತು. ಸೊ ಅಲ್ಲಿಂದ ಬಂದು ನಾವು ಬಂಡೀಪುರವೇ, ಅದು ಚೆನ್ನಾಗಿತ್ತು, ಸೂಪರಾಗಿತ್ತು. ಸೊ ಅಲ್ಲಿಂದ ಬಂದು ಪೈಕರ ವಾಟರ್ಫಾಲ್ಸ್ ಅಲ್ವಾ ಹೋಗಿದ್ದು ನಾವು. ಊಟಿ ಅಂತ ಹೇಳಿಬಿಟ್ಟು ಅಲ್ಲಿಂದ ರೋಡ್ ಮಿಸ್ ಆಗಿ ಪೈಕರ ವಾಟರ್ಫಾಲ್ಸ್ಗೆ ಹೋದ್ವಿ. ಸೊ ಅದು ಸಖತ್ತಾಗಿತ್ತು ಮಾತ್ರ. ನಾನು ಅದು ಆ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಳ್ಳೆ ನೀರಿತ್ತು, ಚೆನ್ನಾಗಿತ್ತು. ಸೊ ಆಮೇಲೆ ಅಲ್ಲಿಂದ ಡೈರೆಕ್ಟ್ ಊಟಿಗೆ ಹೋಗಿ ಸ್ಟೇ ಆದ್ವಿ. ಊಟಿಯಲ್ಲಿ ಮಾತ್ರ ಅದೇ ರೂಮದ್ದು ಒಂದು ಸ್ವಲ್ಪ ಇದಾಯಿತು, ಪ್ರಾಬ್ಲಮ್ ಆಯಿತು ಅಷ್ಟೇ. ಅಂದರೆ ಕಿರಿಕಿರಿ ಆಯಿತು. ಅಂದರೆ ಫಸ್ಟ್ ರೂಮ್ ಚೆನ್ನಾಗಿರಲಿಲ್ಲ. ಆಮೇಲೆ ನೆಕ್ಸ್ಟಿಗೆ ಅವನ್ನೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಸರಿ ಅಂದರೆ ಇದು ಅವ್ರದ್ದು ಹಾಸ್ಪಿಟಾಲಿಟಿ ಕರೆಕ್ಟಾಗಿರಲಿಲ್ಲ. ಆಮೇಲೆ ಫುಡ್ ತಂದಿದ್ದು, ಅದೊಂದು ಮಜಾ ಆಗಿತ್ತು ಮಾತ್ರ. ನಾವು ಫುಡ್ಗೆ ಹೋಗಿದ್ದು. ಹೌದೌದು, ಫುಡ್ ಮತ್ತು ವಾಟರ್ ಅದು ಅಲ್ಲಿ ಹಾರಿಕೊಂಡು ಇದ್ರ ಹತ್ರ ಹೋಗಿ ಆ ಟೈಮ್ಗೆ ಕ್ಲೋಸ್ ಆಗುತ್ತೆ, 10 o'clock ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಓಡ್ಕೊಂಡು ಹೋಗಿ ಅದು ಸಖತ್ತಾಗಿತ್ತು ಮಾತ್ರ. ಶರತ್ತದು ಕಾಲೆಲ್ಲ ಸಿಕ್ಕಾಕೊಂಡು ನಾನು ಅಲ್ಲಿಂದ ಮೇಲೆ ಜಂಪ್ ಮಾಡಿ ಕಾಲೆಲ್ಲ ಕೆಸರಾಗಿತ್ತು. ಹೌದೌದು. ಬಟ್ ಅದೇ ರೂಮಿಗೆ ಬಂದಮೇಲೆ ಅಂತೂ ಸಖತ್ ಚಳಿ ಅಂದರೆ ಚಳಿ. ಊಟಿಯಲ್ಲಿ ತುಂಬ ಚಳಿ ಇತ್ತು. ಸೊ ಅದಾದಮೇಲೆ ಸೆಕೆಂಡ್ ಡೇ ನಾವು ಊಟಿ ತಿರುಗಿದ್ದು. ಅಂದರೆ ಫಸ್ಟ್ ದೊಡ್ಡ ಬೆಟ್ಟ ಹೋದ್ವಿ. ಅಲ್ಲಿ ಅಲ್ಲ, ಫಸ್ಟ್ ಬೊಟಾನಿಕಲ್ ಗಾರ್ಡನ್ ಹೌದು, ಬೊಟಾನಿಕಲ್ ಗಾರ್ಡನ್ ಫಸ್ಟ್ ಹೋದ್ವಿ. ಅದು ಚೆನ್ನಾಗಿತ್ತು. ಬೊಟಾನಿಕಲ್ ಗಾರ್ಡನಲ್ಲಿ ಒಳ್ಳೆ, ಅಲ್ಲಿ ಒಂದು ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ. ಇಲ್ಲ ಅಲ್ಲಿಂದ ದೊಡ್ಡ ಬೆಟ್ಟ ಹೋದ್ವಿ. ದೊಡ್ಡ ಬೆಟ್ಟದಲ್ಲೇ ಅದೇ ರೋಡೆಲ್ಲ ಚೆನ್ನಾಗಿತ್ತು. ಬಟ್ ನನಗೆ ಬೇಜಾರಾಗಿದ್ದು ಊಟಿಯಲ್ಲಿ ಅಂದರೆ ಇದು ವೆಹಿಕಲ್ಸ್ ಹೆವಿ ತುಂಬ ಇತ್ತು. ಅದೇ ಬೇಜಾರಾಯಿತು, ಟ್ರಾಫಿಕ್ಕು. ಮತ್ತು ದೊಡ್ಡ ಬೆಟ್ಟದಲ್ಲಿ ಅಲ್ಲಿ ತುಂಬ ಹೊತ್ತು ಟ್ರಾಫಿಕಲ್ಲೇ ಸಿಕ್ಕಾಕೊಂಡ್ವಿ. ಸೊ ಟಾಪಿಗೆ ಹೋಗ್ಬಿಟ್ಟು ಅಲ್ಲಿ ಮ್ಯಾಗಿ ಜೋರು ಹಸಿವೆ ಆಯ್ತು ಅಂತ ಒಂದು ಮ್ಯಾಗಿ ಇದು ಮಾಡಿದೆ. ಅದೊಂದು ಸ್ವಲ್ಪ ನಮ್ಮನ್ನು ಕೂಲ್ ಮಾಡ್ತು. ಆಮೇಲಿಂದ ಅಲ್ಲಿ ದೊಡ್ಡ ಬೆಟ್ಟ ಅಷ್ಟೇನು ಅಂದರೆ ಓಕೆ, ಚೆನ್ನಾಗಿತ್ತು, ಪರವಾಗಿಲ್ಲ. ಬಟ್ ಅದೇ ಕ್ರೌಡಿಂದಾಗಿ ನಮಗೆ ಅಷ್ಟು ಇಷ್ಟ ಆಗಿಲ್ಲ ಅದು ಅಷ್ಟೇ. ಮತ್ತು ಅಲ್ಲಿಂದ ರಿಟರ್ನ್ ಬಂದು ಒಂದು ಕಡೆ ಬ್ರೇಕ್ಫಾಸ್ಟ್ ಏನೋ ಮಾಡಿ ಅಲ್ಲಿಂದ ನೆಕ್ಸ್ಟ್ ಇದು ಯಾವುದೋಗಿದ್ದು ಯಾವುದಣ್ಣ ಇನ್ನೊಂದು ಹಿಲ್ಸ್, ಡಾಲ್ಫಿನ್ ನೋಸ್. ಸೊ ಅದಕ್ಕಿಂತ ಪ್ರೀವಿಯಸ್ ಒಂದು ಡ್ರೋನ್ ಶಾಟ್ ಮಾಡಿದ್ವಿ ನಾವು ಅಲ್ಲಿ. ಅದು ಚೆನ್ನಾಗಿತ್ತು ದೊಡ್ಡ ಬೆಟ್ಟ ಹತ್ರ. ಆಮೇಲೆ ಅಲ್ಲಿಂದ ಡಾಲ್ಫಿನ್ ನೋಸ್ ಹಂಗೆ ಅಲ್ಲೂ ಅಷ್ಟೇ. ಅಲ್ಲಿ ಡ್ರೋನ್ ವ್ಯೂ ಸಿಕ್ಕಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನಮಗೆ, ಒಂದು ಒಳ್ಳೆ ಮೆಮೊರಿ. ಬಟ್ ಅದೊಂದು ಡಿಸಪಾಯಿಂಟ್ಮೆಂಟ್. ಬಟ್ ಅದು ವ್ಯೂ ಚೆನ್ನಾಗಿತ್ತು. ಅಲ್ಲೊಂದು ಯಾವುದು ಕ್ಯಾಥರಿನ್ ವಾಟರ್ಫಾಲ್ಸ್ ಅಂತ ಒಂದು ಏನೋ ಇತ್ತಲ್ಲ, ಅದು ಸಖತ್ತಾಗಿತ್ತು. ಇವರು ಮೇಘ ಅವ್ರದ್ದು ಮೊಬೈಲಲ್ಲಿ ಫುಲ್ ಝೂಮ್ ಹಾಕ್ಕೊಂಡು ಅದೇನೋ 60x ಏನೋ ಝೂಮ್ ಇತ್ತಲ್ವ, ಸಖತ್ತಾಗಿತ್ತು. ಹೌದು, ಅದು ಚೆನ್ನಾಗಿತ್ತು. ಬಟ್ ಆ ರೋಡ್ ಹೋಗುವಾಗ ಮಸ್ತಾಗಿತ್ತು ಮಾತ್ರ. ನಾವು ರಿಟರ್ನ್ ಬರುವಾಗ ರೋಡಂತೂ ಸೂಪರಾಗಿತ್ತು. ಮತ್ತು ಅಲ್ಲಿಂದ ಬಂದುಬಿಟ್ಟು ನಾವು ಡೈರೆಕ್ಟ್ ಕೊಯಂಬತ್ತೂರು ಹೊಡೆದಿದ್ದಲ್ಲ, ಕೊಯಂಬತ್ತೂರಲ್ಲಿ ಬಂದು ಓಕೆ, ಕೊಯಂಬತ್ತೂರು ಚೆನ್ನಾಗಿತ್ತು. ಬಟ್ ಅದೇ ಬರುವಾಗ ಸ್ವಲ್ಪ ಧೂಳು ಅದು ಇದಂತ ಡಸ್ಟ್, ಸೊ ಅದು ಸ್ವಲ್ಪ ಇರಿಟೇಷನ್ ಆಯಿತು. ಅದು ಬಿಟ್ಟರೆ ಅಲ್ಲಿಂದ ನಾವು ಯಾವುದು TTDC ಇದಕ್ಕೆ ಬಂದಿದ್ದು. ಅಲ್ಲಿ ಫುಲ್ಲಾಗಿತ್ತು ಅಂತ. ಹೌದು, ಎಲ್ಲ ಅಲ್ಲಿ ಫುಲ್ಲಾಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿಂದ ಇನ್ನೊಂದು ಬ್ಲೂ ಸ್ಟಾರ್ ಅನ್ನೋ ಹೋಟೆಲ್ಗೆ. ಅದು ಸಖತ್ತಾಗಿತ್ತು, ರೂಮ್ ಮಾತ್ರ ಚೆನ್ನಾಗಿತ್ತು. ಸೊ ಅಲ್ಲಿಂದ ಸ್ವಲ್ಪ ಅಲ್ಲೇ ಪಾರ್ಟಿ ಮಾಡಿಕೊಂಡು ಫುಡ್ಡೆಲ್ಲ ತಿಂದ್ಕೊಂಡು, ಸೊ ಅದೊಂದು ಟೈಮ್ ಸ್ಪೆಂಡ್ ಚೆನ್ನಾಗಾಯ್ತು. ಅಲ್ಲಿ ನಿದ್ದೆನೂ ಒಳ್ಳೆ ನಿದ್ದೆ ಆಯಿತು. ಸೊ ಆಮೇಲೆ ಬೆಳಿಗ್ಗೆ ಅವ್ರದ್ದೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಆಮೇಲೆ ಟೀ ಇತ್ತು, ಅದು ಚೆನ್ನಾಗಿತ್ತು. ಉತ್ತಪ್ಪ ಮತ್ತು ಇದು ಕೊಟ್ಟಿದ್ರಲ್ಲ, ಸಾರಿ ಏನದು ಪೊಂಗಲ್ ಇಡ್ಲಿ, ಅದು ಚೆನ್ನಾಗಿತ್ತು, ಸಖತ್ತಾಗಿತ್ತು. ಬಟ್ ರೆಸ್ಪಾನ್ಸ್ ಹೋಟೆಲ್ ಅವ್ರದ್ದು ಚೆನ್ನಾಗಿರಲಿಲ್ಲ. ಇದು ಯಾವುದು ಫುಡ್ ತಗೊಂಡು ಹೋಗುವಾಗ ಅವ್ರದ್ದು ಚೆನ್ನಾಗಿರಲಿಲ್ಲ. ಅದು ಬಿಟ್ಟು ನೆಕ್ಸ್ಟ್ ನಾವು ಡೈರೆಕ್ಟ್ ಇಶಾಗೆ ಹೋಗಿದ್ದು. ಅಲ್ಲಿಂದ ಇಶಾಗೆ ಹೋದಾಗ ಒಂದೇ ಒಂದು ಬೇಜಾರಾಗಿದೆ ಅಂದರೆ ಬಿಸಿಲು ಮತ್ತು ಅಲ್ಲಿ
ಕ್ರೌಡ್ ಒಂದು ಬೇಜಾರಾಯಿತು. ಮತ್ತು ಬೈಕ್ ಒಂದು ಒಳಗಡೆ ಅದರ ಹತ್ರ ಹೋಗ್ತಿತ್ತು. ಅದು ಆ್ಯಕ್ಚುಲಿ ಮೊದಲೆಲ್ಲ ಅಂದರೆ ಕ್ರೌಡ್ ಇಲ್ಲ ಅಂದರೆ ಬಿಡ್ತಿದ್ರು. ಸೊ ಆ ರೀಸನ್ಗೊಂದು ಬಿಟ್ಟಿಲ್ಲ ಅವರು, ಅಲ್ಲಿ ಫೋಟೋ ಎಲ್ಲ ಶೂಟ್ ಮಾಡೋಕ್ಕೆ ಬಿಟ್ಟಿಲ್ಲ, ಡ್ರೋನ್ ಹಾರ್ಸೋಕ್ಕೆ ಬಿಟ್ಟಿಲ್ಲ. ಮತ್ತು ಬಿಸಿಲಲ್ಲೇ ನಮಗೆ ತುಂಬ ಡಿಸಪಾಯಿಂಟ್ ಆಯಿತು. ಅದು ಏನು ಮೂಡೇ ಇರಲಿಲ್ಲ. ಆಮೇಲೆ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇತ್ತು, ಓವರ್ ಆಗಿತ್ತು. ಸೊ ಚೆನ್ನಾಗಿತ್ತು. ಅಲ್ಲಿಂದ ಅಲ್ಲಿ ಹಿಂದ್ಗಡೆ ಇದು ಇಶಾ ಫೌಂಡೇಶನ್ ಹೋಗಿದ್ವಿ. ಅಲ್ಲಿ ಒಳಗಡೆ ಎಲ್ಲ ಸುತ್ತಾಡಿಕೊಂಡು ಧ್ಯಾನಲಿಂಗ ಅದೆಲ್ಲ ನೋಡ್ಕೊಂಡು ಬಂದ್ವಿ. ಸೊ ಚೆನ್ನಾಗಿತ್ತು ಅದೆಲ್ಲ. ಅದಾದಮೇಲೆ ಇದು ಇಲ್ಲೇ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಇದ್ರ ಹತ್ರ ಯಾವುದು ಆದಿಯೋಗಿ ಹತ್ರ ಫೋಟೋಶೂಟ್ ಮಾಡಿಕೊಂಡು ಆ ಸ್ಟ್ಯಾಚು ಹತ್ರ, ಅದು ಸಖತ್ತಾಗಿತ್ತು. ಅದರಲ್ಲಿ ಸ್ಪೆಷಲಾಗಿ ಕಂಡಿದ್ದಂದರೆ ಇದು ಯಾವುದು ಆ ರುದ್ರಾಕ್ಷಿನ ಅವರು ಇದು ಮಾಡಿದ್ದು, ಮಾಲೆ ಥರ ಹಾಕಿರೋದು ರುದ್ರಾಕ್ಷಿನ ಎಲ್ಲ ಎಷ್ಟೋ ರುದ್ರಾಕ್ಷಿನ ಜಾಯಿಂಟ್ ಮಾಡಿ ಹಾಕಿರೋದು, ಅದು ಚೆನ್ನಾಗಿತ್ತು, ಸಖತ್ತಾಗಿತ್ತು ಮಾತ್ರ. ಸೊ ಅಲ್ಲಿಂದ ಡೈರೆಕ್ಟ್ ನಾವು ವಾಪಸ್ ಬ್ಲೂ ಸ್ಟಾರ್ ಹೋಟೆಲ್ಗೆ ಬಂದು ಅಲ್ಲಿ ವಾಪಸ್ ಒಂದು ಲೈಟಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಸೊ ಅಲ್ಲಿಂದ ಹೊರಟಿದ್ದು ನಾವು. ಅಲ್ಲಿಂದ ಎಲ್ಲಿಗೆ ಕೊಯಂಬತ್ತೂರಲ್ಲ, ಚಾಮರಾಜನಗರ. ಹೌದು, ಆ್ಯಕ್ಚುಲಿ ಏನಂದರೆ ಮೇಘ ಅವರಿಗೆ ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕಂತಿತ್ತು. ಏನೋ ಅವರ ಮ್ಯಾನೇಜರ್ ಏನೋ ಅರ್ಜೆಂಟ್ ಬನ್ನಿ, ಕೆಲಸದ್ದು ಏನೋ ಪ್ರಾಬ್ಲಮ್ ಇದೆ ಅಂತ ಇದು ರಿಕ್ವೆಸ್ಟ್ ಮಾಡಿದರು. ಸೊ ಹಾಗಾಗಿ ಅದಕ್ಕೋಸ್ಕರ ಹೊರಟ್ವಿ. ಅದು ಏನಂದರೆ ಬೈಕ್ ರೂಟ್ ಮ್ಯಾಪ್ ಹಾಕ್ಕೊಂಡು ಹೊರಟ್ವಿ. ಸೊ ಅಲ್ಲಿ ಹೋದಾಗ ಅದು ಫಸ್ಟ್ ಚೆಕ್ ಪೋಸ್ಟ್ ಒಂದು ಸಿಕ್ತಲ್ಲ, ಏನದು ಅಣ್ಣೂರು ಹತ್ರ ಎಲ್ಲ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಸ್ನ್ಯಾಕ್ಸ್ ಎಲ್ಲ ಮಾಡಿ ಸೊ ಅಲ್ಲಿಂದ ಆ ಚೆಕ್ ಪೋಸ್ಟ್ ಹತ್ರ ಬರುವಾಗ ಫಾರೆಸ್ಟ್ ನಿಲ್ಲಿಸ್ಬಿಟ್ಟು ಇದು ಹೋಗಲ್ಲ, ನೀವು ರಾಂಗ್ ರೂಟಲ್ಲಿ ಬಂದಿದ್ದೀರಾ, ಬನ್ನಾರಿ ಮೇಲೆ ಹೋಗಬೇಕು. ಅಲ್ಲಿಂದ ಬನ್ನಾರಿಗೆ ಹೋಗ್ಬೇಕಂದ್ರೆ 40 ಕಿಲೋಮೀಟ್ರ್ ಆಗುತ್ತೆ. ಸೊ ಅವರು ಇನ್ನೊಬ್ಬ ಏನು ಹೇಳ್ದ, ಅವನ್ನ ಸಪೋರ್ಟ್ ಇನ್ನೊಬ್ಬ ಸ್ಟಾಫ್ ಇದ್ದ, ಅವನು ಹೇಳ್ದ ಇಲ್ಲಿಂದ ಹೋಗುತ್ತೆ, ಇದೇ ರೂಟಲ್ಲಿ ಹೋಗಿ ಅವರು ಸ್ವಲ್ಪ ಅಮೌಂಟ್ ಏನೋ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ದ. ನಾವೇನು ಅಂದ್ಕೊಂಡ್ವಿ, ಬರೀ ಅವರು ಕಾಸಿಗೋಸ್ಕರ ಆ ಥರ ಹೇಳ್ತಾ ಇದ್ದಾರೆ, ರೂಟ್ ಚೆನ್ನಾಗಿದೆ ಅಂದ್ಕೊಂಡು ಆ ಘಾಟ್ ಸೆಕ್ಷನ್ ಹತ್ಬಿಟ್ವಿ ಆ ಫಾರೆಸ್ಟ್ ರೂಟಲ್ಲಿ. ಸೊ ಅದು ಮೇಯ್ನ್ ಪ್ರಾಬ್ಲಮ್ ಅಂದರೆ ನಾವು ಮೊಬೈಲಲ್ಲಿ ಬೈಕ್ ರೂಟ್ ಹಾಕ್ಬಿಟ್ವಿ. ಆ್ಯಕ್ಚುಲಿ ಯಾವತ್ತು ನಾವು ಕಾರ್ ರೂಟ್ ಹಾಕಬೇಕು, ಕಾರ್ ರೂಟ್ ಹಾಕಿದರೆ ಅಟ್ಲೀಸ್ಟ್ ಸೇಫ್ ಆಗಿರುತ್ತೆ, ಸ್ವಲ್ಪ ಅದು ರೋಡೆಲ್ಲ ಅಗಲಾಗಿರುತ್ತೆ. ಬಟ್ ಇಲ್ಲಿಂದ ಹೋಗಿ ಅಲ್ಲಿ ಒಂದು ಕಡೆ ಡಿವಿಯೇಷನ್ ತಗೊಂಡ್ವಿ. ಡಿವಿಯೇಷನಲ್ಲಿ ಒಂದು ಸಿಟಿ ಸಿಕ್ತು. ಬಟ್ ಅಲ್ಲಿ ಕೇಳಿದರೆ ಒಬ್ಬೊಬ್ಬರು ಒಂದೊಂದು ಥರ ಇನ್ಫಾರ್ಮೇಷನ್, ಅಂದರೆ ಕರೆಕ್ಟಾಗಿ ಯಾರು ಕೊಡ್ತಿರಲಿಲ್ಲ. ಒಬ್ಬರು ಹೇಳಿದರು ಹೋಗುತ್ತೆ ಅಂತ, ಇನ್ನೊಬ್ಬರು ಇಲ್ಲ ಹೋಗೋದೇ ಇಲ್ಲ ಅಂತ ಹೇಳಿದರು. ಸೊ ಆಲ್ರೆಡಿ ನಾವು ಅಲ್ಲಿ ಹೋಗಿದ್ವಿ. ಸೊ ಬ್ಯಾಕ್ ಹಿಂದೆ ಬರೋಕ್ಕಾಗಿಲ್ಲ ನಮಗೆ, ಅಂದರೆ ರಿಟರ್ನ್ ಬರೋವಾಗಿಲ್ಲ ಹೋಗೋವಾಗಿಲ್ಲ. ಯಾಕಂದರೆ ಮೇಘ ಅವ್ರದ್ದು ಇದಾಗುತ್ತೆ. ರಿಟರ್ನ್ ಬಂದರೂ ನಮಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ರಿಟರ್ನ್ ಬರೋಷ್ಟು, ಅಂದರೆ ತುಂಬ ಸುಸ್ತಾಗಿತ್ತು. ಸೊ ಅಲ್ಲಿಂದ ಹೋಗ್ತಾ ಮುಂದೆ ಹೋಗಿ ಫಾರೆಸ್ಟ್ ಒಳಗೆ ಎಂಟ್ರ್ ಆದ್ವಿ. ಅದು ಹೇಗಿತ್ತು ಅಂದರೆ ತುಂಬ ಇದು ಅಡ್ವೆಂಚರಸ್, ಅಂದರೆ ಅದು ತುಂಬ ಓವರ್ ಆಯಿತು ಆ ಥರ ಅಡ್ವೆಂಚರಸ್. ಹೌದೌದು, ಅದು ಮೇಯ್ನ್ ಹೈಲೈಟ್ ನಮಗೆ. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದು ನಾನು ವ್ಲಾಗಲ್ಲಿ ಹಾಕ್ತೀನಿ, ಅದು ಯಾವ ಥರ ಇತ್ತು ಬ್ರೋ, ಇದು ರೂಟೆಲ್ಲ ಯಾವ ಥರ ಇತ್ತು ಅಂತ. ಸೊ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಲ್ಲಿ ಏನಂದರೆ ನಮ್ಮ ಹತ್ರ ವಾಟರ್ ಕೂಡ ಕಡಿಮೆ ಇತ್ತು. ವಾಟರ್ ಇರಲೇ ಇಲ್ಲ, ಒಂದು ಇದರಲ್ಲಿ ಇರಲೇ ಇಲ್ಲ. ನನ್ನ ಹತ್ರ ಒಂದು ವಾಟರ್ ಬ್ಯಾಗ್ ಬಿಟ್ಟರೆ ಬೇರೆ ವಾಟರ್ ಇರಲಿಲ್ಲ. ಯಾಕಂದ್ರೆ ನಾವು ಆ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಅಲ್ಲಿಂದ ವಾಪಸ್ ಅದು ಎಲ್ಲೋ ಒಂದು ಪಾಯಿಂಟಲ್ಲಿ ಆಗಿಲ್ಲ ನಮಗೆ ಹೋಗೋಕ್ಕಾಗಿಲ್ಲ. ಅಂದರೆ ಆನೆಗಳದ್ದು ಇದಿತ್ತು, ಪಾತಿತ್ತು, ಮತ್ತು ಆನೆ ಲದ್ದಿ ಎಲ್ಲ ಬಿದ್ದಿತ್ತು. ಆ ಪಾಯಿಂಟಲ್ಲಿ ಹೋಗೋಕ್ಕಾಗಿಲ್ಲ. ಮತ್ತು ರಿಟರ್ನ್ ಬಂದುಬಿಟ್ವಿ. ರಿಟರ್ನ್ ಬಂದು ಕೆಳಗಡೆ ಒಂದು ಮನೆ, ಅಂದರೆ ತುಂಬ ರಿಮೋಟ್ ಏರಿಯಾ, ಅಂದರೆ ತುಂಬ ರಿಮೋಟ್ ಏರಿಯಾ. ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರಿಗೊಂದು ಮನೆ ಆ ಥರ ಇದೆ. ಸೊ ಅಲ್ಲಿಂದ ಒಂದು ಮನೆ ಕೆಳಗಡೆ ಬಂದು ಅಲ್ಲಿ ಮನೆ ಹತ್ರ ಕೇಳಿದ್ವಿ. ಅವ್ರು ಹೇಳಿದರು ಸ್ಟ್ರೈಟ್ ಅಲ್ಲಣ್ಣ, ಹಾಂ ಓಕೆ, ಇದು ಅಲ್ಲಿ ಒಂದು ಕಡೆ ಕೇಳಿದ್ರು. ಓಕೆ, ಮುಂದೆ ಹೋಗಿ ಅಲ್ಲಿ ಒಂದು ಸಿಟಿ ಸಿಗುತ್ತೆ, ಅಲ್ಲಿ ಲಾಡ್ಜ್ ಇದೆ ಅಂತ ಹೇಳಿದ್ರು. ಬಟ್ ಹಂಗೆ ಮುಂದೆ ಬಂದ್ವಿ. ನಮಗೆ ಅಲ್ಲಿ ಅಂದರೆ ರೋಡ್ ಗೊತ್ತಾಗಿಲ್ಲ ಎಲ್ಲಿ ಲಾಡ್ಜ್ ಇದೆ ಏನು ಅಂತ. ಮತ್ತು ಒಂದು ಫಾಸ್ಟ್ ಫುಡ್ ಸೆಂಟರ್ ಹತ್ರ ನಿಲ್ಲಿಸಿದ್ದು. ಅಲ್ಲಿ ನಿಲ್ಲಿಸಿ ಅವರು ಪಾಪ ಒಳ್ಳೆ ರೆಸ್ಪಾನ್ಸ್ ಮಾಡಿದರು ಮಾತ್ರ. ನಮ್ಮನ್ನು ನೋಡಿಬಿಟ್ಟು ಗೊತ್ತಾಯ್ತು ಅವ್ರಿಗೆ ಈ ಥರ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಸೊ ಹೌದು, ಕಡಂಬೂರು ಅಂತ ಒಂದು ಪ್ಲೇಸಲ್ಲಿ
ಅಲ್ಲಿ ಏನಾಯ್ತು ಅಂದರೆ ನಮಗೆ ಎಷ್ಟು ತಮಿಳು ಬರುತ್ತೋ ಅಷ್ಟು ಮಾತಾಡಿದ್ವಿ. ಅವರು ಕನ್ನಡದಲ್ಲೂ ಅವರು ರೆಸ್ಪಾನ್ಸ್ ಮಾಡಿದರು. ಒಳ್ಳೆ ರೆಸ್ಪಾನ್ಸ್ ಮಾಡಿ ಲಾಸ್ಟಿಗೆ ಫಾಸ್ಟ್ ಫುಡ್ಡಲ್ಲಿ ಬೇರೆಲ್ಲೂ ರೂಮ್ ಸಿಗಲ್ಲ, ಫಾಸ್ಟ್ ಫುಡ್ಡು ಇದು ಕ್ಲೋಸ್ ಆಗುತ್ತೆ, ಅದನ್ನು ಕ್ಲೀನ್ ಮಾಡಿಕೊಡ್ತೀವಿ, ಅಲ್ಲಿ ಮಲ್ಕೋತೀರಾ ಕೇಳಿದರು. ಸೊ ಓಕೆ, ನಮ್ಗೆ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಅದೊಂದು ಇದಾಯಿತು. ಅದಕ್ಕೆ ಕೊನೆಗೆ ಅವರು ಅಲ್ಲಿ ನಾನು ಕೇಳಿದೆ ಎಲ್ಲಾದರೂ ಊಟ ಸಿಗುತ್ತಾ ಏನೋ ಅಂತ. ಮತ್ತು ಅವರು ಹೋಟ್ಲಿಗೆ ಫೋನ್ ಮಾಡಿ ಅಲ್ಲಿ ಹೋಗೋಕೆ ಹೇಳಿದರು. ಮತ್ತು ಅಲ್ಲಿ ಹೋಟ್ಲವರು ಅಷ್ಟೇ ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡಿದರು. ಅವರು ಕೊನೆಗೆ ಅಲ್ಲಿ ಪಕ್ಕದಲ್ಲೊಂದು ಲಾಡ್ಜ್ ಇದೆ, ಅಲ್ಲಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಎಲ್ಲ ಪಾಪ ಅವರೇ ಬಂದು ಕೀ ಎಲ್ಲ ತೆಗೆದುಕೊಟ್ರು. ಅಂದರೆ ಹೋಟೆಲ್ ಓನರೇ ಬಂದು ಕೀ ಎಲ್ಲ ತೆಗೆದುಕೊಟ್ಟು ಇದು ಮಾಡಿದರು. ಹೋಟ್ಲಲ್ಲಿ ಇದು ತಿಂದ್ವಿ, ಹೋಟ್ಲಲ್ಲಿ ಊಟ ಮಾಡಿದ್ವಿ, ತುಂಬ ಹಸುವಾಗಿತ್ತು. ಬಟ್ ಒಂದು ಏನಂದರೆ ಎಗೇನ್ ವಾಟರ್ ಬಾಟ್ಲ್ ಫಿಲ್ ಮಾಡೋಕ್ಕೆ ಮರ್ತೋಯ್ತು. ಒಂದು ನನ್ನ ಬ್ಯಾಗಲ್ಲಿ ಸ್ವಲ್ಪ ವಾಟರ್ ಇತ್ತು. ಆಮೇಲೆ ಅಲ್ಲಿಂದ ಬಂದು ರೂಮ್ಗೆ ಇದಾದ್ವಿ, ಎಂಟ್ರಿ ಆಗಿ ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ರೂಮ್ ಓಕೆ ಪರವಾಗಿಲ್ಲ. ನಮಗೆ ಆ ಸಿಚುವೇಷನಲ್ಲಿ ಬಸ್ ಸ್ಟ್ಯಾಂಡ್ ಸಿಕ್ಕಿದ್ದಿದ್ರು ಸೊ ಒಂದು ದೊಡ್ಡ ಇದೆ, ಆ ಥರ ಇತ್ತು ಸಿಚುವೇಶನ್. ಸೊ ರೂಮ್ ಸಿಕ್ಕಿದ್ದು ಒಂದು ಅಂದರೆ ದೇವ್ರ ದಯ ಆಗಿರಬೇಕು. ಸೊ ಅಲ್ಲಿಂದ ಅಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಸ್ವಲ್ಪ ವ್ಲಾಗ್ ಅದೇ ನೈಟ್ ಅಡ್ವೆಂಚರ್ ಇದು ಕಾಡೊಳಗೆ ಹೋಗಿದ್ದು ಸ್ವಲ್ಪ ವೀಡಿಯೋ ಎಲ್ಲ ನೋಡ್ಕೊಂಡ್ವಿ. ನಮ್ಮ ಸುಮಂತ್ ಅವ್ರಿಗೆ ಸ್ವಲ್ಪ ಲೈಟಾಗಿ ಜ್ವರ ಬರ್ತಾಯಿತ್ತು, ಟ್ಯಾಬ್ಲೆಟ್ ತಗೊಂಡು ಮಲಗಿದ್ರು. ಆಮೇಲೆ ಸ್ವಲ್ಪ ಗೊರಕೆನೂ ಹೊಡಿತಾಯಿದ್ರು. ಅದಾದಮೇಲೆ ಬೆಳಿಗ್ಗೆ ಶರತ್ ಹೇಳ್ದೆ ನಾನು ಗೊರಕೆ ಹೊಡಿತಿದ್ದಂತ. ಆಯಿತು. ಆಮೇಲೆ ಬೆಳಿಗ್ಗೆ ಎದ್ಬಿಟ್ಟು ಬೆಳಿಗ್ಗೆ ಆರಾಮ್ಸೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇದಕ್ಕೆ ಹೋದ್ವಿ, ಯಾವುದು ನಮ್ಮ ಇದಕ್ಕೆ ಹೋಟ್ಲಿಗೆ ಹೋದ್ವಿ. ಅವರು ಯಾರು ನೈಟ್ ನಮಗೆ ಹೆಲ್ಪ್ ಮಾಡಿದ್ರು ಅಲ್ಲಿ ಹೋಗಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿಬಿಟ್ಟು, ಆಮೇಲೆ ಅವರ ಮಗ ಸ್ವಲ್ಪ ರೈಡಿಂಗ್ ಇದೆಲ್ಲ ಸ್ವಲ್ಪ ಅವ್ರಿಗೆ ಇದಿತ್ತು, ಚೆನ್ನಾಗಿ ಇದಿತ್ತು. ಸೊ ಅವರು ನಮಗೆ ರೂಟ್ ಮ್ಯಾಪ್ ಹಾಕ್ಕೊಟ್ರು. ಅಂದರೆ ಈ ರೂಟಲ್ಲಿ ಹೋಗಿ ನೀವು ಬೇಗ ರೀಚ್ ಆಗ್ತೀರಿ, ಇಲ್ಲಾಂದರೆ 100 ಕಿಲೋಮೀಟ್ರ್ ಎಗೇನ್ ನಿಮಗೆ ಸುತ್ತಾಡ್ಕೊಂಡು ಹೋಗಬೇಕು, ಬನ್ನಾರಿಗೆ ಹೋದರೆ ಲೇಟ್ ಆಗುತ್ತೆ ಅಂತ. ಸೊ ಆ ರೂಟಲ್ಲಿ ಹೋಗಿ ಸ್ವಲ್ಪ ರೋಡು ಸರಿ ಇರಲಿಲ್ಲ ಅಂತ. ಹೌದೌದು. ಆಮೇಲೆ ಅಲ್ಲಿ ಬ್ರೇಕ್ಫಾಸ್ಟ್ ಇರಲಿಲ್ಲ. ಆಮೇಲೆ ಮುಂದೆ ಬಂದು ಅಲ್ಲೊಂದು ಕಡೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊರಟಿದ್ವಿ ವಾಪಸ್ಸು. ಸೊ ಹೊರಟು ಓಕೆ ಪರವಾಗಿಲ್ಲ, ರೋಡ್ ಒಂದು ರೇಂಜಿಗೆ ಪರವಾಗಿಲ್ಲ. ಒಂದು ಸ್ವಲ್ಪ ಅಲ್ಲಲ್ಲಿ ಇದಾಗಿತ್ತು, ಡಾಂಬರ್ ಇರಲಿಲ್ಲ. ಒಂದು 30 ಕಿಲೋಮೀಟ್ರ್ ಅಣ್ಣ, ಒಂದು 30 ಕಿಲೋಮೀಟ್ರ್ ಇದಿರಲಿಲ್ಲ. ಮತ್ತು ಅಲ್ಲಿಂದ ಚೆನ್ನಾಗಿತ್ತು ರೋಡು ಚೆನ್ನಾಗಿತ್ತು, ವ್ಯೂನು ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ವ್ಯೂ ಹೋಗುವಾಗ. ಸೊ ಅಲ್ಲಿ ಸೀದಾ ಹೋಗಿ ಆ ಚೆಕ್ ಪೋಸ್ಟ್ಗಿಂತ ಹಿಂದೆ ಅಲ್ಲಲ್ಲಿ ಆನೆ ಲದ್ದಿಗಳೆಲ್ಲ ಬೀಳ್ತಾಯಿತ್ತು. ಸೊ ಯಾಕಂದರೆ ನೈಟ್ ಆಫ್ಟರ್ ಅವ್ರು ಹೇಳಿದ ಪ್ರಕಾರ ಆನೆ ಏನೋ ಇದು ಮರಿ ಇಡೋ ಟೈಮ್ ಅಂತೆ, ಸೊ ಮರಿ ಹಾಕೋ ಟೈಮು. ಸೊ ಹಾಗಾಗಿ ತುಂಬ ಅಗ್ರೆಸಿವಲ್ಲಿ ಇರುತ್ತೆ, ಹೋಗಬಾರ್ದು, ನೈಟೆಲ್ಲ ತಿರುಗಬಾರ್ದು ಅಂತ ಹೇಳಿದರು ಪ್ರೀವಿಯಸ್ ಡೇ. ಸೊ ಓಕೆ, ಅಲ್ಲಲ್ಲಿ ಲದ್ದಿ ಎಲ್ಲ ಹಾಕಿತ್ತು. ಸೊ ಅದನ್ನು ನೋಡಿ ನಾವು ಅಂದ್ಕೊಂಡ್ವಿ ನೈಟ್ ಇಲ್ಲಿಂದ ಹೋಗಿದ್ದಿದ್ರು ಸಿಕ್ಕಾಕೊಳ್ತಿದ್ವಿ ಅಂತ. ಸೊ ಆಮೇಲೆ ಅಲ್ಲಿಂದ ಫಾರೆಸ್ಟ್ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ತಮಿಳ್ನಾಡುದು. ಅಲ್ಲಿ ಒಂದು ಹೋಟ್ಲಿತ್ತು, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಅಲ್ಲಿ ಕನ್ನಡದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದೊಂದು ಫುಲ್ ನಮಗೆ ಎನರ್ಜಿ ಬಂತು. ಆಯಿತು, ನಮ್ಮ ಊರಿಗೆ ಬಂದುಬಿಟ್ವಿ ಅಂತ. ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಅಲ್ಲಿಂದ ನೆಕ್ಸ್ಟ್ ಹಂಗೆ ಫುಲ್ಲು ವ್ಯೂ ಎಲ್ಲ ನೋಡಿಕೊಂಡು ಬಂದ್ವಿ. ರೋಡ್ ಮಸ್ತಾಗಿತ್ತು, ಒಳ್ಳೆ ರೋಡು, ಸೀನರಿ ಚೆನ್ನಾಗಿತ್ತು. ಅಲ್ಲಿಂದ ಡೈರೆಕ್ಟ್ ಬಂದಿದ್ದು ಅಲ್ಲಿ ಮಿಡ್ಲಲ್ಲಿ ಒಂದು ಪ್ಲ್ಯಾನ್ ಆಯಿತು, ಏನಂದರೆ ಹೆಂಗೋ ಟೈಮ್ ಇದೆ ತಲಕಾಡು ಹೋಗೋಣ ಅಂತ. ತಲಕಾಡಲ್ಲಿ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಹೋಗಿದ್ದು, ತಲಕಾಡಲ್ಲಿ ಫ್ರೆಶ್ ಅಪ್ ಎಲ್ಲ ಆಗ್ಬೋದು. ತಲಕಾಡು ಒಂಥರ ಸೇಮ್ ಬೀಚ್ ಥರನೇ ಎಲ್ಲ ಹೊಯ್ಗೆ ಎಲ್ಲ ಇದೆ, ಒಳ್ಳೆ ಬೀಚ್ ಫೀಲೇ ಸಿಕ್ಕಿತ್ತು. ಸೊ ಅಲ್ಲಿ ಹೋದ್ವಿ. ಅಲ್ಲೊಂದು ಲೈಟಾಗಿ ಒಂದು ಇದೇನೋ ಫ್ರೂಟ್ಸ್ ಮತ್ತು ಚರ್ಮುರಿ ಅದೇನೋ ತಿಂದ್ಬಿಟ್ಟು ಸ್ನಾನಕ್ಕೆ ಇಳಿದಿದ್ದು. ಅದೊಂದು 1 ಅವರಲ್ಲಿ ಚುರ್ಮುರಿ ಅದನ್ನು ಅಲ್ಲೊಂದು ಸ್ನಾನಕ್ಕೆ ಇಳಿದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಫುಲ್ಲು ಏನು ಇತ್ತು 3 ಡೇಸ್ 4 ಡೇಸ್ ನಮ್ದು ಏನು ಪೇಯ್ನ್ ಎಲ್ಲ ಇತ್ತು, ಬಾಡಿ ಪೇಯ್ನ್, ಅದೆಲ್ಲ ಅಲ್ಲಿ ಫುಲ್ಲು ಕ್ಲಿಯರ್ ಆಯಿತು. ಬಟ್ ಸ್ವಲ್ಪ ಬ್ಯಾಕಲ್ಲಿ ಇನ್ನೂ ಸ್ವಲ್ಪ ಉರಿತಾ ಇದೆ. ಅಲ್ಲೇ ಮತ್ತೆ ಎಲ್ಲ ಫುಲ್ ಎಂಜಾಯ್ ಮಾಡಿ ಅಲ್ಲಿಂದ ಇದು ಊಟಕ್ಕೆ ಆಗೋ ಆಲ್ಮೋಸ್ಟ್ 5 o'clock ಆಗಿದೆ ನಾವು ಅಲ್ಲಿಂದ ಬಿಡಬೇಕಂದ್ರೆ. ಸೊ ಊಟಕ್ಕೆ ಅಂತ ಹುಡ್ಕೊಂಡು ಬಂದ್ವಿ. ಅಲ್ಲಿ ಮಿಡ್ಲಲ್ಲೆಲ್ಲೋ ಒಂದು ಕಡೆ ಕಾಫಿ ಬ್ರೇಕ್ ಅಂತ ಆಯಿತು.
ಸೊ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದು ಒಂದು ಡಾಬಾ ಇತ್ತು. ಡಾಬಾದಲ್ಲೇ ಟೀ ಎಲ್ಲ ಡಾಬಾದಲ್ಲಿ ಊಟ ಎಲ್ಲ ಮಾಡಿ ಇವಾಗ ಹೊರಟಿದ್ದೀವಿ ಗುಬ್ಬಿ ಕಡೆ. ಸೊ ಗುಬ್ಬಿ ನಮ್ಮದು ಆಯಿತು ಎಂಡ್ ಪಾಯಿಂಟ್. ಇನ್ನೊಂದು 96 ಕಿಲೋಮೀಟ್ರ್ ಇದೆ. ಸೊ ಓವರಾಲ್ ಆಗಿ ಸಖತ್ತಾಗಿತ್ತು. ನನಗಂತೂ ಔಟ್ ಆಫ್ 10 ಕೊಡ್ತೀನಿ. ಯಾಕಂದರೆ ರೈಡ್ ಅಂದಮೇಲೆ ಫುಡ್ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಸೊ ಫೈನಲಿ ಗುಬ್ಬಿಗೆ ರೀಚ್ ಆಯ, ತುಮಕೂರು ಗುಬ್ಬಿಗೆ. ಇನ್ನು ಶರತ್ನ ಲಡೆ ಸ್ಟೇಮ್ ಅನ್ಪ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನಿತ ಬ್ಲಾಗ್ನ ಇಡಿಗೆ ಎಂಡ್ ಮಂತ್ ಒಂದು ಹೊಸ ಜಾಗಡೆ ಹೊಸ ಬ್ಲಾಗ್ ತಿಕ್ಕಗ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್, ಸಿಯಾ.